ಕನ್ನಯ್ಯ ಸತ್ತಿರೋದಕ್ಕೆ ಶ್ರದ್ಧಾಂಜಲಿ ಅಥವಾ ಕನ್ನಯ್ಯ ಸತ್ತಿರೋದಕ್ಕೆ ನಾವು ಇದೇ ಕೊನೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ರೆಡಿ ಇಲ್ಲ. ಒಬ್ಬ ಕನ್ನಯ್ಯನ ಬದಲಾಗಿ 10 ಜನ ಮುಸಲ್ಮಾನರ ತಲೆ ತರುವಂತಹ ಶೌರ್ಯ ಈ ಹಿಂದೂ ಸಮಾಜಕ್ಕಿದೆ. ಅದನ್ನ ಕಾನೂನಾತ್ಮಕವಾಗಿ ತರ್ತೀವಿ. ಇವತ್ತೇನು ಹತ್ಯೆಯನ್ನು ಮಾಡಿರ್ತಕ್ಕಂಥವರಿದ್ದಾರೆ, ಅವರಿಗೆ ಕಾನೂನಿನಲ್ಲಿ ಶಿಕ್ಷೆ ಆಗುವುದರ ಬದಲು ರಂಗನಾಥನವರು ಹೇಳಿದಂತೆ, ಸುವರ್ಣಚಾಲನಿಲ್ಲ ರಂಗನಾಥ್ ಅವರು ಹೇಳಿದಂತೆ, ಪಠ್ಯ ಪುಸ್ತಕದಲ್ಲಿ ಸತ್ಯತೆ ಬರುತ್ತೆ ಅಂತ ಹೇಳಿ ಚಡ್ಡಿಯನ್ನ ಸುಡುವಂತಹ ಕಾರ್ಯಕ್ರಮವನ್ನ ಈ ರಾಜ್ಯದ ಕೆಲವು ಅವಿವೇಕಿಗಳು ಮಾಡಿದ್ರು. ಅವರಿಗೆ ತಾಕತ್ ಅನ್ನೋದಿತ್ತು ಅಂತ ಆದ್ರೆ, ಅವರ ತಾಯಿ ಅವರನ್ನ ಇವನೇ ನಿನ್ನ ಅಪ್ಪ ಅನ್ನೋದನ್ನ ತೋರಿಸಿದ್ರು ಅಂತ ಆದ್ರೆ, ಚಡ್ಡಿ ಸುಡುವ ತಾಕತ್ತು ತೋರಿಸಿರ್ತಕ್ಕಂಥವ್ರು ಇವತ್ತು ಆ ಟೋಪಿಯನ್ನ ಸುಡ್ಲಿ, ನೀವು ಗಂಡು ಮಕ್ಕಳಂತ ನಾವು ಒಪ್ತೀವಿ. ಪಠ್ಯ ಪುಸ್ತಕವನ್ನ ಹರಿದ್ರು. ಆ ಪಠ್ಯ ಪುಸ್ತಕವನ್ನ ಹರಿದಿರ್ತಕ್ಕಂಥ ಗಂಡಿಗೆ ನಾನು ಕೇಳ್ತೀನಿ, ಇದು ನಾನು ಹೇಳ್ತಕ್ಕಂಥ ಮಾತಲ್ಲ, ಇಡೀ ವಿಶ್ವದಲ್ಲಿ ಹೇಳ್ತಕ್ಕಂಥ ಮಾತು. ಕುರಾನ್ ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ಯಾವುದೇ ಕಾರಣಕ್ಕೆ ಬೈಬಲ್ ಅನ್ನ, ಕುರಾನ್ ಎಲ್ಲಿಯ ತನಕ ಇರುತ್ತೆ ಅಲ್ಲಿಯ ತನಕ ಯಾವುದೇ ಕಾರಣಕ್ಕೆ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕಾಗಲ್ಲ. ಆ ಭಯೋತ್ಪಾದನೆಯನ್ನು ನಿಲ್ಲಿಸಬೇಕಾದ್ರೆ ಇಂತಹ ಗಂಡು ಮಕ್ಕಳು ಮುಂದೆ ಬಂದು ಆ ಕುರಾನ್ ಅನ್ನು ಹರಿಯುವ ತಾಕತ್ತು ತೋರಿಸ್ತಾರ. ನೂಪುರ್ ಶರ್ಮಾ ಇನ್ನೇನನ್ನು ಹೇಳಿಲ್ಲ. ನೂಪುರ್ ಶರ್ಮಾ ಏನ್ ಹೇಳಿದ್ಲು ಅಂತ ಆದ್ರೆ, ನೀವೇ ನಂಬಿರ್ತಕ್ಕಂತಹ ಪ್ರವಾದಿ ಏನಿದ್ದಾರೆ, ಪ್ರವಾದಿ ಏನೇನು ಹೇಳಿದ್ರು ಅದನ್ನೆಲ್ಲ ಬರ್ದಿರ್ತಕ್ಕಂಥದ್ದು ಕುರಾನ್, ಪ್ರವಾದಿ ಏನೇನು ಮಾಡಿದ್ರು ಅದನ್ನೆಲ್ಲ ಬರ್ದಿರ್ತಕ್ಕಂಥದ್ದು ಹದೀಸ್. ಆ ಹದೀಸಿನಲ್ಲಿ ಇದ್ದಿರ್ತಕ್ಕಂತಹ ಸತ್ಯವನ್ನ ಆ ತಾಯಿ ಹೇಳಿದ್ಲು. ಅವತ್ತು ಅವಳು ಅದನ್ನು ಹೇಳಿದ್ರು. ನಿಮಗೆ ಅಕಸ್ಮಾತ್ ಆಗಿ ನಾನು ಹೇಳಿರೋದು ಸುಳ್ಳು ಅನ್ನೋದಿತ್ತು ಅಂತ ಆದ್ರೆ, ನಾನು ಹೇಳಿರೋದ್ರಲ್ಲಿ ನಿಮಗೆ ನಂಬಿಕೆ ಇರಲಿಲ್ಲ ಅಂತ ಆದ್ರೆ, ಕಾನೂನು ಸಮರಕ್ಕೆ ಬನ್ನಿ, ನಾನು ಕೋರ್ಟಿನಲ್ಲಿ ನಿಮ್ಮ ಸಂಪೂರ್ಣ ಜಾತಕವನ್ನು ಬಿಚ್ಚಿಡ್ತೀನಿ ಅಂತ ಹೇಳಿ ತಾಕತ್ತಿರೋರು ಅಲ್ಲಿ ಹೋಗಿ ತೋರಿಸಬೇಕಿತ್ತು. ಅದನ್ನ ತೋರಿಸಿಲ್ಲ. ಯಾಕಂದ್ರೆ 1500 ವರ್ಷಗಳ ಕಾಲವು ಸತ್ಯವನ್ನ ಒಪ್ಪದ ಮತ ಏನಾದ್ರೂ ಇತ್ತು ಅಂತ ಆದ್ರೆ ಅದು ಇಸ್ಲಾಂ. ಸತ್ಯ ಅವರಿಗೆ ಯಾವತ್ತೂ ಬೇಡ. ಸತ್ಯ ಯಾಕೆ ಬೇಡ ಅಂತ ಆದ್ರೆ, ಸತ್ಯವನ್ನ ಏನಾದ್ರೂ ಹೇಳಿದ್ರೆ ಅವರ ತಂದೆ ಯಾರು ಕೇಳಿದ್ರೆ ಅದು ಹಿಂದೂಗಳೇ ಆಗ್ತಾರೆ. ಯಾಕೆ ಅಂತಂದ್ರೆ ಇಸ್ಲಾಂ ಹುಟ್ಟಿರ್ತಕ್ಕಂಥದ್ದು ಯಹೂದಿಯಿಂದ. ಯಹೂದಿಗಳಿಗೆ 2000 ವರ್ಷಗಳ ಕಾಲ ಉಳಿಗಾಲಕ್ಕಾಗಿ, ಅವರಿಗೆ ಉಳಿಯೋದಕ್ಕಾಗಿ ಜಾಗ ಕೊಟ್ಟಿರ್ತಕ್ಕಂಥ ಜಾಗ ಯಾವ್ದಾದ್ರು ಇತ್ತು ಅಂತ ಅಂದ್ರೆ ಅದು ನನ್ನ ಭಾರತ. 2000 ವರ್ಷಗಳ ಕಾಲ. ಹಾಗಾಗಿ ಇಸ್ಲಾಮಿಗೆ ಒಂದು ಭಯ ಇದೆ. ಹದೀಸನ್ನ ಅಥವಾ ಕುರಾನ್ ಅನ್ನ ಪಾಂತ್ವಾವನದ ಮೇಲೆ ಮೈದಾನಕ್ಕೆ ತಂದು ಚರ್ಚೆ ಮಾಡಿದರೆ ಆ ಇಸ್ಲಾಮಿನ ನಿಜವಾದ ತಂದೆ ಯಾರು ಕೇಳಿದ್ರೆ ಯಹೂದಿಗಳನ್ನ ರಕ್ಷಿಸಿರೋರು ಯಾರು ಕೇಳಿದ್ರೆ ಹಿಂದೂಗಳು. ಆ ಸತ್ಯ ಎಲ್ಲಿ ಗೊತ್ತಾಗುತ್ತೋ ಅನ್ನುವ ಭಯದಿಂದ ಹಿಂದೂಗಳ ಮೇಲೆ ಹತ್ಯೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ, ಹಿಂದೂಗಳಿಗೆ ಭಯವನ್ನ ಹುಟ್ಟಿಸುವ ಕೆಲಸವನ್ನ ಮಾಡ್ತಾರೆ. ಇನ್ನೂ ಒಂದು ಹೆಜ್ಜೆ ನಾವು ಮುಂದಿಟ್ಟಾಗ ಭಾರತದಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿರಬಹುದು, ಲತ್ತಿಜೀವಿಗಳಿರಬಹುದು, ಕಪಾಪೋಷಿತ ಗಂಜಿ ಗಿರಾಕಿಗಳಿರಬಹುದು, ಶಾಂತಿ ಪ್ರಿಯ ಮತ ಯಾವುದು ಕೇಳಿದ್ರೆ ಅದು ಮುಸ್ಲಿಂ ಸಮಾಜ ಅಂತ ಹೇಳ್ತಾರೆ. ಆ ಮುಸ್ಲಿಂ ಸಮಾಜಕ್ಕೆ ನಾನೊಂದು ಪ್ರಶ್ನೆಯನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ತಾಕತ್ ಅನ್ನೋದಿತ್ತು ಅಂತ ಆದ್ರೆ, ನಿಮಗೆ ಈ ದೇಶದ ಮೇಲೆ ಅಭಿಮಾನ ಅನ್ನೋದು ಇತ್ತು ಅಂತ ಆದ್ರೆ, ಸಂವಿಧಾನವನ್ನು ನೀವು ಸಬ್ಸಿಡಿಗಾಗಿ ಮೀಸಲಿಡದಿದ್ದ ಹಾಗೆ 100ಕ್ಕೆ 100 ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದೀರಿ ಅಂತ ಆದ್ರೆ, ಆ ಶರಿಯಾ ಕಾನೂನನ್ನು ಇವತ್ತೇನೆ ಸುಟ್ಟು ಬೀದಿಗೆ ಬಿಸಾಕಿ, ಆವಾಗ ನಿಮ್ಮ ರಾಷ್ಟ್ರಭಕ್ತಿಯನ್ನ ನಾವು ಒಪ್ಪುತ್ತೀವಿ. ಮೊನ್ನೆ ಒಂದು ಕಲ್ಲಂಗಡಿ ರಸ್ತೆಯಲ್ಲಿ ಬಿದ್ದು ಚೂರಾಯ್ತು ಅಂದ ತಕ್ಷಣ ಇಡೀ ಊರಿನಲ್ಲಿ ಬೊಬ್ಬೆ ಹೊಡೆದ್ರು. ಆ ಕಲ್ಲಂಗಡಿ ಚೂರಾದಾಗ ನೋವಾಗಿರುವ ಎಳ್ಳಷ್ಟಾದ್ರೂ ಇವತ್ತು ಆ ವ್ಯಕ್ತಿಯ ಕನ್ನಯ್ಯನ ತಲೆ ಹೋದ ಅವಾಗ ನೋವಾಗ್ಬೇಕಿತ್ತಲ್ಲ ಇವರಿಗೆ. ಕನ್ನಯ್ಯನ ತಲೆಗೆ ಕಲ್ಲಂಗಡಿಗಿರುವ 20 ರೂಪಾಯಿ ಬೆಲೆಯೂ ಇಲ್ವಾ ಹಾಗಾದ್ರೆ? ಮೊನ್ನೆ ಶಿವಮೊಗ್ಗದಲ್ಲಿ ಹರ್ಷನ ಕಗ್ಗೊಲೆ ಆಯ್ತು. ಆ ಹರ್ಷನ ಕಗ್ಗೊಲೆ ಆದವಾಗಲೂ ಒಬ್ಬ ಗಂಜಿ ಗಿರಾಕಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆಯನ್ನ ಮಾಡಲಿಲ್ಲ. ಪೊಲೀಸ್ ಇಲಾಖೆಯವರು ಹೇಳಿದ್ರು, ಇಡೀ ರಾಜ್ಯಾದ್ಯಂತ ಹತ್ಯೆಯನ್ನ ಹಿಂದೂ ಜಾಗರಣ ವೇದಿಕೆ ಖಂಡಿಸೋದಿಲ್ಲ. ಯಾಕೆ ಖಂಡಿಸೋದಿಲ್ಲ ಅಂತ ಆದ್ರೆ, ಕನ್ನಯ್ಯ ಹುತಾತ್ಮನಾಗಿರ್ತಕ್ಕಂಥದ್ದು ಇಡೀ ಹಿಂದೂ ಸಮಾಜ
ಅಂತೇಳಿ. ಇನ್ನಾದ್ರೂ ಹಿಂದೂ ಸಮಾಜ ಬರೇ ಪೂಜೆ ಭಜನೆ ಹವನಗಳನ್ನು ಮಾಡುವುದರ ಬದಲಾಗಿ ಮನೆಯಲ್ಲಿ ಶಸ್ತ್ರಗಳನ್ನ ಇಟ್ಟು ಕತ್ತಿಯ ಗುರಿಯಾಗಿ ಕತ್ತಿಯ ಬದಲಾಗಿ ಕತ್ತಿಯನ್ನೇ ತೋರಿಸುವ ಛಾತ್ರ ಪರಂಪರೆಗೆ ಬರಬೇಕು. ಹಿಂದೂ ಸಮಾಜ ಇಂದು ನಿನ್ನೆದಲ್ಲ, ಮೊದಲಿನಿಂದಲೂ ಛಾತ್ರ ಸಮಾಜದಿಂದಲೇ ಬಂದಿರತಕ್ಕಂಥದ್ದು. 15-20 ವರ್ಷಗಳ ದಬ್ಬಾಳಿಕೆಯಿಂದ ಎಷ್ಟೋ ದೇಶಗಳು ಇವತ್ತು ಸಂಪೂರ್ಣವಾಗಿ ಮುಸ್ಲಿಂ ಸಮಾಜವಾಗಿ ಪರಿವರ್ತನೆ ಆಗಿದ್ದಾವೆ. ಆದರೆ ಭಾರತ ಇವತ್ತು ಸಹ ಬಾಂಗ್ಲಾ ಮತ್ತು ಪಾಕಿಸ್ತಾನವನ್ನು ವಿಭಜನೆ ಮಾಡಿದ್ರು ಸಹ ವಿಶ್ವದಲ್ಲಿ ಅಖಂಡ ಭಾರತದ ಸಂಕಲ್ಪವನ್ನ ಕಂಡೇ ಕಾಣ್ತೀವಿ ಅಂತಕ್ಕಂಥ ಗುರಿ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಕೇಳಿದ್ರೆ ಅದು ಭಾರತ ಮಾತ್ರ, ಅದು ಭಾರತ ಮಾತ್ರ. ಆ ನಿಟ್ಟಿನಲ್ಲಿ ತಾಯಿ ಭಾರತೀಯ ಸುಪುತ್ರರಾಗಿರ್ತಕ್ಕಂಥ ತಾವೆಲ್ಲರೂ ಇಲಾಖೆಯ ಒಬ್ಬ ಅಧಿಕಾರಿ ಹೇಳ್ತಾ ಇದ್ದ, ರಾಜಸ್ಥಾನದಲ್ಲಿ ಆಗಿರ್ತಕ್ಕಂಥ ಗಲಾಟೆ ಇದು ಉದಯಪುರಕ್ಕೂ ಕರ್ನಾಟಕಕ್ಕೂ ಸಂಬಂಧ ಇಲ್ಲ ಅಂತೇಳಿ. ಪಾಪ ಅವನೆಂತ ಅವಿವೇಕಿ ಇರಬೇಕು ಅಂತಂದ್ರೆ, ಭಾರತ ವಸುದೈವ ಕುಟುಂಬಕ್ಕೆ ಬಂದಿರ್ತಕ್ಕಂತಹ ರಾಷ್ಟ್ರ, ಇಡೀ ವಿಶ್ವವೇ ನನ್ನ ಕುಟುಂಬ ಅಂದಿರ್ತಕ್ಕಂಥ ರಾಷ್ಟ್ರ ಭಾರತ ದೇಶದಲ್ಲಿರ್ತಕ್ಕಂಥ ರಾಜ್ಯವನ್ನ ಭಿನ್ನಾಭಿಪ್ರಾಯವಾಗಿ ನೋಡ್ತಕ್ಕಂಥ ಹೇಳಿತನದ ಹೇಳಿಕೆಯನ್ನ ಕೊಟ್ಟ. ಆ ಹೇಳಿಕೆಯನ್ನ ಕೊಡಬೇಕಿದ್ರೆ ಅವನಿಗೆ ಸ್ವಲ್ಪ ಆದ್ರೂ ಎಚ್ಚರಿಕೆ ಇರಬೇಕಿತ್ತು. ನಮ್ಮ ಘೋಷವಾಕ್ಯದಲ್ಲಿ ಮೊದಲಿಗೆ ಬರ್ತಕ್ಕಂಥ ಘೋಷವಾಕ್ಯ ಯಾವುದು ಕೇಳಿದ್ರೆ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ವಾಕ್ಯ, ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ